ಸಿದ್ದಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನಲ್ಲಿ ಭಾರೀ ಗೋಲ್ಮಾಲ್ ಆಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಕೂಡ ನಡೆದಿದೆ. ಸಿದ್ದಾಪುರ ಪಂಚಾಯತ್ ಬೇಜವಾಬ್ದಾರಿಗೆ ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶುದ್ಧೀಕರಿಸದ ನೀರನ್ನ ಜನತೆಗೆ ಕುಡಿಸಿದ್ದಾರೆ ಬಿಜೆಪಿ ಸದಸ್ಯ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಸಿದ್ದಾಪುರ ಪಂಚಾಯತ್ನ ಬೇಜವಾಬ್ದಾರಿಗೆ ವ್ಯಾಪಕ ಆಕ್ರೋಶಗಳು ಇದೀಗ ವ್ಯಕ್ತವಾಗ್ತಾ ಇದೆ. ಅಂದ್ರೆ ವಾರಾಹಿ ಕಾಲುವೆಯಿಂದ ಲಿಫ್ಟ್ ಆದಂತಹ ನೀರನ್ನ ನೇರವಾಗಿ ಯಾವುದೇ ರೀತಿಯಲ್ಲಿ ಶುದ್ಧೀಕರಣ ಮಾಡದೆ ಅಲ್ಲಿ ಜನರಿಗೆ ಪೂರೈಕೆ ಮಾಡಲಾಗ್ತಾ ಇತ್ತು ಎನ್ನುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಕಲುಷಿತ ನೀರಿನಿಂದಾಗಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಿದೆ ಎನ್ನುವಂತಹ ಆರೋಪಗಳನ್ನ ಈಗ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಪಂಚಾಯತ್ ಸದಸ್ಯ ಶೇಖರ್ ಕುಲಾಲ್ ಎನ್ನುವವರು ಸಬ್ ಕಾಂಟ್ರಾಕ್ಟರ್ ಆಗಿದ್ದು ಮೇ 3ರಿಂದ ಜೂನ್ 1ರ ತನಕ ನೀರು ಪೂರೈಕೆಯಾಗಿತ್ತು. ಈ ಒಂದು ಸಮಯದಲ್ಲಿ ಯಾವುದೇ ರೀತಿ ನೀರನ್ನ ಶುದ್ಧೀಕರಣ ಮಾಡದೆ ನೇರವಾಗಿ ಪೂರೈಕೆ ಮಾಡಲಾಗಿದೆ ಎನ್ನುವಂತಹ ಒಂದು ವಿಚಾರವನ್ನ ಸ್ಥಳೀಯ ಟೆಂಪೋ ಚಾಲಕ ಮತ್ತು ಸ್ಥಳೀಯ ನಿವಾಸಿಯಾಗಿರುವಂತಹ ಪುಂಡಲೀಕ ಅವರು ಅದನ್ನ ಒಂದು ಬಯಲಿಗೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕಾಗಿ ಬಿಜೆಪಿ ಪಂಚಾಯತ್ ಸದಸ್ಯರು ಯಾರಿದ್ದಾರೆ ಅವರು ಟೆಂಪೋ ಚಾಲಕರಿಗೆ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾರೆ ಎನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒನ್ಸೆ ಬ್ಲಾಕ್ ಯೂತ್ ಕಾಂಗ್ರೆಸ್ನಿಂದ ಪಂಚಾಯತ್ಗೆ ಮುತ್ತಿಗೆಯನ್ನ ಹಾಕಿ ಪಿಡಿಒ ಅವರನ್ನ ತರಾಟೆಗೆ ಎತ್ತಿಕೊಳ್ಳುವಂತಹ ಒಂದು ಘಟನೆ ಕೂಡ ನಡೆದಿದೆ. ಸೂಕ್ತ ತನಿಖೆಯನ್ನ ನಡೆಸಬೇಕು, ಈ ಬಗ್ಗೆ ತಪ್ಪಿತಸ್ಥರು ಯಾರಿದ್ದಾರೋ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ 5 ದಿನಗಳ ಗಡುವನ್ನ ಈಗ ಕೊಡಲಾಗಿದೆ. 5 ದಿನಗಳ ಒಳಗೆ ನೀವು ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಳದೆ ಇದ್ದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ನಮ್ಮ ಪಕ್ಷದ ವತಿಯಿಂದ ಮಾಡಲಾಗುತ್ತೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಡಲಾಗಿದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಪೂಜಾರಿ ಕರ್ಕಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿದೆ. ಈ ಒಂದು ಗೋಲ್ಮಾಲ್ ಏನು ನಡೆದಿದೆ ಎನ್ನುವಂತಹ ಮಾತುಗಳು ಕೇಳಿ ಬಂದಿದೆ. ಅದರ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು ಎನ್ನುವಂತಹ ಆಗ್ರಹವನ್ನ ಇಲ್ಲಿ ವ್ಯಕ್ತಪಡಿಸಲಾಗಿದೆ. ನೀವು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ರಿ, ಅದು ಯಾವ್ದೋ ಕಾಂಟ್ರಾಕ್ಟರ್ ಯಾವುದೇ ಆದ್ರೂ ಒಂದು ಪಂಚಾಯತ್ ಪ್ರೊಸೀಜರ್ ಅಲ್ಲಿ ಪಂಚಾಯತ್ ಮೆಂಬರ್ ಅದನ್ನ ಜನರ ಕೆಲಸ ಮಾಡ್ಬೇಕು, ಗೌರ್ಮೆಂಟ್ ಕೆಲಸ ಮಾಡೋದಲ್ಲ. ಈ ರೀತಿ ಯಾಕೆ ಸುಮ್ಮನೆ ಜನರನ್ನ ದಿಕ್ಕು ತಪ್ಪಿಸುವಂತ ಇದಕ್ಕೆ ಮಾಡಕ್ ಹೋಗ್ಬೇಡಿ. ಯಾವುದೇ ಒಂದು ರಿಪೋರ್ಟಿಂಗ್ ಆಗಿ ಮತ್ತೊಂದಾಗಿ ಯಾವ್ದು ಚಾನಲ್ ನೀರೇ ತುಂಬಿಸ್ತಾ ಇತ್ತು. ನಾವು ಇಷ್ಟು 3ನೇ ತಾರೀಕಿಂದ ಹೋದ ತಿಂಗಳು 3ನೇ ತಾರೀಕಿಂದ ಈ ಮೊನ್ನೆ 3ನೇ ತಾರೀಕುವರೆಗೂ ಚಾನಲ್ ನೀರೇ ಕುಡಿಸೋದು. ಎಲ್ಲ ಮಧ್ಯೆ ಒಂದಿನ ಬೋರಲ್ಲಿ ನೀರು ಕುಡಿಸಿದ್ದು ಬಿಟ್ಟರೆ ಇದ್ದೀನಿ. ಮತ್ತು ಅದರಲ್ಲಿ ಚಾನೆಲ್ ಒಂದಿನ ಬೆಳಗ್ಗೆ ಮುಂಚೆ ಹೋಗ್ತೀನಿ, ನಾಯಿ ಬಳ್ಕೊಬತ್ತೀವಿ, ಅದನ್ನು ಕೋಲ ದುಡಿ ಅದೇ ನೀರನ್ನು ತುಂಬಿಸ್ಕೊಂಡ್ಬಂದಿವಿ. ಹೇಳಿದ್ರೆ ನೀವೇ ಅಂತ ಕುಡಿದಿಲ್ಲ, ಬೇರೆಯವ್ರು ಕುಡಿದಲ್ಲ, ಕುಡಿದ್ರೆ ಹೋಗಿಲ್ಲ ಜನ ಕುಡಿದಲ್ಲ ಅಂತೇಳಿ ಅದಕ್ಕಿಂತ ಮಧ್ಯೆ ಅದೇ ಹೇಳೋದಕ್ಕೆ ಇಲ್ಲೊಂದು 2 ದಿನ ಇಲ್ಲೊಂದು ಕೊಳಕು ಬಾಮಿ ಇತ್ತು, ಆ ಬಾಮಿ ನೀರು ಸತ 2 ದಿನ ಲೋಡ್ ಮಾಡಿ ಕುಡಿಸಿದ್ದು. ಅದನ್ನೇ ಹೇಳೋದಕ್ಕೆ ಮೊನ್ನೆ ವೀಡಿಯೋ ಯಾರೋ ಮಾಡಿರ ಅಂತ ಹೇಳಿದ್ರೆ ನನಗೆ ನೀನು ನೋಡ್ಕೊತೇನೆ, ಬಿತ್ತೇನೆ, ನಿಂಗೆ ಇದು ಮಾಡ್ತೇನೆ, ಹೊಡಿತೇನೆ, ಜನ ಬಿಟ್ಟು ಓಡಿಸ್ತೇನೆ, ಹಾಗೆ ಈಗ ಅಂತೇಳಿ ಜೀವ ಬೆದರಿಕೆ ಆಗ್ತಿದೆ. ಶೇಖರ್ ಕುಲಾಲ್ ನಾನು ನಾನು ಏನೂ ಮಾಡಿಲ್ಲ. ನಾನು ಮಾಡಿದ್ದಿದ್ರೆ ಯಾವತ್ತೂ ಮಾಡಿ ಕಂಪ್ಲೇಂಟ್ ಮಾಡ್ತಿದ್ದೆ. ಆದ್ರೆ ಅವನು ಈಗ ನನಗೆ ಫೋನ್ ಮಾಡ್ಕೊಂಡು ಜೀವ ಬೆದರಿಕೆ ಅಂದರೆ ನಂಗೆ ಹೊಡಿತೇನೆ, ಬಿತ್ತೇನೆ, ಜನ ಕಳಿಸ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತೇಳಿ ತುಂಬ ಇದು ಮಾಡ್ತಾ ಇದ್ದ, ಟಾರ್ಚರ್ ಕೊಡ್ತಿದ್ದ. ಸುಮಾರು ಸಾಧಾರಣ 26-27 ದಿನ ನೀರು ಕೊಟ್ಟಿದ್ದು. ಅದು ಅಲ್ಲದೆ ಮತ್ತು ಇವನು ಇದರಲ್ಲಿ ಲೀಸ್ಟಲ್ಲಿ ಹೆಸರಿಗಿಂತ ಮತ್ತು ಜಾಸ್ತಿ ಲೀಸ್ಟ್ ಹೆಸರು ಸೇರಿಸ್ಕೊಂಡು ಎಲ್ಲ ಇದು ಮಾಡಿ ಕೊಡ್ತಿದ್ದ. ಜನರು ನಿಮ್ಮ ನೀರಿನ ಕಂಪ್ಲೇಂಟ್ ಅಂತ ಹೇಳಿದ್ದೆ. ಆದ್ರೆ ಹೇಳಿದ್ರು ನಾವು ಕೆಲವರಿಗೆ ನಾವು ಹೇಳಿದ್ದು ನೀರು ಕುಡಿಯುವಂಥವ್ರ ಮನೆ ಕೆಲವರಿಗೆ ಹೇಳಿದ್ದು ಇದು ನೀರು ಕುಡಿಬೇಡಿ, ಇದನ್ನು ಬೇರೆದಕ್ಕೆ ಯೂಸ್ ಮಾಡಿಬಿಟ್ರೆ ನೀವು ಕುಡಿಬೇಡಿ ಅಂತ ಹೇಳಿ. ಆದ್ರೆ ಇವನು ನಾವು ಅದು ಹೇಳಿದ್ರು, ಜನ ಹೇಳ್ತಿದ್ರು, ಇವನು ಕೇಳ್ತಾ ಇಲ್ಲ. ನಾವು ಇಲ್ಲಿ ಬಾವಿ ನೀರು ಕುಡಿದಾಗ ಮೈಯೆಲ್ಲ ತುರ್ಕಿ ಬಂದಿತ್ತು ಎಲ್ಲರಿಗೂ. ಅದನ್ನು ಸತ ಕಂಪ್ಲೇಂಟ್ ಮಾಡಿರಿ ಎಲ್ಲರೂ. ಇಲ್ಲಿ ಅನಂತಾಬಾದ್ ನಮ್ಮ ಹಾಲ್ ಪಕ್ಕದಲ್ಲಿ ಒಂದು ಬಾವಿ ಉಂಟು, ಹಾಳು ಬಿದ್ದ ಬಾವಿ. ಆ ಬಾವಿಯಲ್ಲಿ 2 ದಿನ ನೀರು ತುಂಬಿತ್ತು. ಅದು ನಂದು 4 ವ್ಯಾನು ಮತ್ತು ಶೇಖರ್ ಕುಲಾಲ್ 4 ವ್ಯಾನು ಮತ್ತು ಒಂದು ಟ್ಯಾಕ್ಟ್ರಿ 2 ತುಂಬಿತ್ತು. 4 ಟ್ರಿಪ್ ದಿನ 4 ಟ್ರಿಪ್ ಆಗ್ತಿತ್ತು. ಇಲ್ಲಲ್ಲ ನೀರು ಸರಬರಾಜು ಮಾಡಿದ್ರು. ಸಾಧಾರಣ ಈ ಕಡೆ ಸೂರಲ್ಲು ಸುರ್ಗಿ ಜಡ್ಡು, ಆಮೇಲೆ ಈ ಕಡೆ ಕಂಬರ್ಶಲಿ ತನಕ, ಕಂಬರ್ಶಲಿಂದ ಈ ಕಡೆ ನಮಗೆ ಬಾರ್ಡ್ರ್ ತನಕ, ಈ ಕಡೆಯಿಂದ ಬಡಬಾಳ ತನಕ ಹೋಗ್ತಿತ್ತು ನೀರು. ಬಡಬಾಳ ಎಂಡವರೆಗೂ ನೀರು ಹೋಗ್ತಿತ್ತು ಎಲ್ಲ ಕಡೆಗೂ, ಯಾರ ಮನೆಗೆ ಇದ್ದಿಲ್ಲ. ಸಾಧಾರಣ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 80ರಿಂದ 90 ಮನೆಗೆ ನೀರು ಕೊಡ್ತಾಯಿತ್ತು. ಆದರೆ ಅವ್ರು ಮಾತ್ರ ಅದನ್ನು 100ರಿಂದ ಜಾಸ್ತಿ ಮಾಡ್ಕೊಂಡಿದ್ರು. ಎಷ್ಟು ಟ್ಯಾಂಕರ್ ನೀರು ತರಬೇಕು? ಒಂದು ದಿನಕ್ಕೆ 4ರಿಂದ 5 ಟ್ರಿಪ್ ನಮ್ಮದೇ ಆಗ್ತಿತ್ತು. ಆಮೇಲೆ ಅದಲ್ಲದೆ ಟ್ಯಾಕ್ಟ್ರಿ ಒಟ್ಟು ಟೋಟಲ್ 10 ಟ್ರಿಪ್ ಒಂದು ದಿನಕ್ಕೆ ಆಗ್ತಿತ್ತು. 4,500 ಸಾವಿರ ಲೀಟ್ರ್. ದೂರು ಅರ್ಜಿ ಈಗ ಬೇಕು ಇವರಿಗೆ. ಇಲ್ಲಿವರೆಗೆ ಇವರಿಗೆ ಬಾಯಲ್ಲಿ ಹೇಳಿದ್ರೆ ಮೌಖಿಕವಾಗಿ ನೀವು ಏನು ಹೇಳಿದ್ರಿ?
1ನೇ ತಾರೀಕಿಗೆ ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ. ಈಗ ಯಾವುದೋ ಲೈಸೆನ್ಸ್ ಇದ್ದ ಕಾಂಟ್ರಾಕ್ಟರ್ ನೀರು ಹೊಡ್ಕೊಂತಿದ್ರಂತ ನೀವೇ ತಾನೇ ಹೇಳದ್ದ? ನೀವೇ ಅಲ್ಲ. ನೀವು ಅದ್ರ ಬಗ್ಗೆ ತನಿಖೆ ಮಾಡಿರಿ. ಇವತ್ತಿಗೂ ನಾಯಿ ಬಿದ್ದಿದೆ, ಸತ್ತೋಗಿದೆ ನಾಯಿ ಇದೆ, ಅದನ್ನ ನೀನು ಕೊಡೋದು ಬೇಡ ಅಂದ್ರೆ ಕುಡೋದು ನಾನಿದೆ, ನಾನು ಕುಡುದ ನೀನ್ ಕುಡುದ ಜನರಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಜನರು ಇದೆ ಜೀವ ಬೆದರಿಕೆ ಎಲ್ಲರೂ ನ್ಯೂಸ್ ಮಾಡ್ತಾರೆ. ಮನೆ ಫೋನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬರ್ತೀವಿ ಅಲ್ಲಿ ಬತ್ತೆ ಇಲ್ಲಿ ಬತ್ತೆ ಅಂತ, ಇಲ್ಲಿ ನೀನು ನೋಡ್ಕೊಂತೇನೆ ಬೆತ್ತೇನೆ ಅಂತ ನಿನ್ನೆ ಸತ ಹೇಳ್ತಿದ್ದ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕುಂದಾಪುರದ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ. ಹಲೋ ಶ್ರೀಕಾಂತ್. ಎಸ್, ಧ್ವನಿ ಕೇಳಿಸ್ತಾ ಇದೆಯಾ ಶ್ರೀಕಾಂತ್? ಎಸ್, ಏನಿದು ಪ್ರಕರಣ? ಅಂದ್ರೆ ಶುದ್ಧೀಕರಿಸಿದ ನೀರನ್ನ ನೇರವಾಗಿ ಪೂರೈಕೆ ಮಾಡಲಾಗಿದೆ ಎನ್ನುವಂತಹ ಆರೋಪ. ಏನಿದು ಒಟ್ಟು ಪ್ರಕರಣ? ಅಂದ್ರೆ ಈ ಹಿಂದೆ ಹೇಗೆ ಪೂರೈಕೆ ಆಗ್ತಾ ಇತ್ತು, ಮತ್ತೆ ಈಗ ಈ ಒಂದು ಸಮಸ್ಯೆ ಉದ್ಭವ ಆಗಿರೋದಕ್ಕೆ ಏನು ಕಾರಣ ಅಂತ? ಹೌದು ಗೌತಮ್, ಏನು ಒಂದು ಸಿದ್ದಾಪುರ ಗ್ರಾಮ ಪಂಚಾಯತ್ ನಲ್ಲಿ ಅಂತ ಹೇಳಿದ್ರೆ ಕುಡಿಯುವ ನೀರಿನಲ್ಲಿ ಭಾರಿ ಗೋಲ್ಮಾಲ್ ಮಾಡಿರ್ತಕ್ಕಂಥ ಒಂದು ಸಾಕಷ್ಟು ಆತಂಕಕಾರಿ ಬೆಳವಣಿಗೆ ಕೂಡ ನಡೆದಿರ್ತಕ್ಕಂಥದ್ದು. ಇದು ತಡವಾಗಿ ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮೇ 1ರಿಂದ ಜೂನ್ 3ರ ತನಕ ಏನೊಂದು ಕುಡಿಯುವ ನೀರು ಪೂರೈಸುವಲ್ಲಿ ಟೆಂಡರ್ ಅನ್ನ ಕರೆಯಲಾಗಿತ್ತು. ಈ ಟೆಂಡರ್ ಅನ್ನ ಸ್ಥಳೀಯ ಟೆಂಡರ್ದಾರರು ಒಬ್ಬರು ಕರೆದುಕೊಂಡಿದ್ರು. ಆದ್ರೆ ಅದರ ಸಬ್ ಕಾಂಟ್ರಾಕ್ಟರ್ ಆಗಿ ಪಂಚಾಯತ್ ಸದಸ್ಯರು ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಏನು 1ನೇ ತಾರೀಕಿನಿಂದ ಏನೊಂದು ಜೂನ್ 3ರವರೆಗೆ ಏನೊಂದು ಕುಡಿಯುವ ನೀರನ್ನ ಪೂರೈಸಲಾಗಿದೆ. ಇವೆಲ್ಲವೂ ಕೂಡ ಕಲುಷಿತವಾಗಿರ್ತಕ್ಕಂಥ ನೀರು ಅಂತಕ್ಕಂಥದ್ದು ಇದೀಗ ಸ್ಥಳೀಯರ ಒಂದು ಆರೋಪವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ವಾರಾಹಿ ಚಾನೆಲ್ ನಿಂದ ನೇರವಾಗಿ ನೀರನ್ನ ಲಿಫ್ಟ್ ಮಾಡಿ ಅದನ್ನ ಜನತೆಗೆ ಕುಡಿಯಲು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಇದೀಗ ಸ್ಥಳೀಯರು ಆರೋಪವನ್ನು ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಸ್ಥಳೀಯ ಒಂದು ಸ್ಥಳೀಯ ಯೂತ್ ಕಾಂಗ್ರೆಸ್ನ ಒಂದು ಪದಾಧಿಕಾರಿಗಳು ಕೂಡ ಈ ಬಗ್ಗೆ ಒಂದು ಅಧಿಕಾರಿಗಳ ಗಮನ ಸೆಳೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಮತ್ತೆ ಮೇಲಧಿಕಾರಿ ಎಲ್ಲವನ್ನೂ ಕೂಡ ಈ ಬಗ್ಗೆ ಯೂತ್ ಕಾಂಗ್ರೆಸ್ ಅವರು ಗಮನ ಸೆಳೆದಿತ್ತು. ಆದ್ರೆ ಯಾರು ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಸಿದ್ದಾಪುರ ಗ್ರಾಮ ಪಂಚಾಯತ್ಗೆ ಒಣಸೆ ಬ್ಲಾಕ್ ಕಾಂಗ್ರೆಸ್ನ ನಿಯೋಗ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಪಂಚಾಯತ್ಗೆ ಮುತ್ತಿಗೆ ಆಗಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಪಂಚಾಯತ್ ಪಿಡಿಒವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರಸಂಗ ಕೂಡ ಒಂದು ನಡೆದಿರ್ತಕ್ಕಂಥದ್ದು ಗೌತಮ್. ಸಾಕಷ್ಟು ಅಂತ ಹೇಳಿದ್ರೆ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಶೇಖರ್ ಕುಲಾಲ್ ಅವರು ಇದೊಂದು ಸಬ್ ಕಾಂಟ್ರಾಕ್ಟರ್ ಆಗಿ ಮಾಡ್ಕೊಂಡಿದ್ರು. ಆದ್ರೆ ಅವರು ನೇರವಾಗಿ ವಾರಾಹಿ ಚಾನೆಲ್ ನಿಂದ ನೀರನ್ನ ಲಿಫ್ಟ್ ಮಾಡುವ ಮೂಲಕ ಜನತೆಗೆ ಕುಡಿಯಲು ಕಲುಷಿತ ನೀರನ್ನ ಕೊಡಲಾಗಿತ್ತು ಅಂತಕ್ಕಂಥ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬಂದಿತ್ತು. ಆದ್ರೆ ಕಳೆದ ಕೆಲ ದಿನಗಳಿಂದ ಈ ಒಂದು ಕಲುಷಿತ ನೀರು ಅಂತ ಹೇಳಿದ್ರೆ ವಾರಾಹಿ ಚಾನೆಲ್ ನಿಂದ ನೇರವಾಗಿ ಏನೊಂದು ಲಿಫ್ಟ್ ಆಗ್ತಕ್ಕಂತಹ ವಿಡಿಯೋ ದೃಶ್ಯಾವಳಿ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಗಿತ್ತು. ಆದ್ರೆ ಸ್ಥಳೀಯರು ಯಾರು ಕೂಡ ಸ್ಥಳೀಯ ಮುಖಂಡರಾಗಿರ್ಬೋದು ಯಾರು ಕೂಡ ಈ ಬಗ್ಗೆ ಗಮನ ಹರಿಸಲಿಲ್ಲ. ಆದ್ರೆ ಯೂತ್ ಕಾಂಗ್ರೆಸ್ ನೇರವಾಗಿ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದಿತ್ತು. ಆದ್ರೂ ಕೂಡ ಯಾರು ಕೂಡ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಯೂತ್ ಕಾಂಗ್ರೆಸ್ ಕೂಡ ಸಿದ್ದಾಪುರ ಪಂಚಾಯತ್ಗೆ ಭೇಟಿ ನೀಡಿ ಪಂಚಾಯತ್ ಪಿಡಿಒವನ್ನ ತರಾಟೆ ತೆಗೆದುಕೊಂಡಿರ್ತಕ್ಕಂಥ ದೃಶ್ಯ ಕೂಡ ಕಂಡು ಬಂದಿರ್ತಕ್ಕಂಥದ್ದು ಗೌತಮ್. ಎಸ್, ಅಂದ್ರೆ ಈಗ ಈ ರೀತಿಯ ಸಮಸ್ಯೆ ಇಲ್ಲ. ಅಂದ್ರೆ ಈ ಹಿಂದಿನ ಅವಧಿಯಲ್ಲಿ ಪೂರೈಕೆ ಆದಂತಹ ಸಂದರ್ಭದಲ್ಲಿ ಈ ರೀತಿ ಶುದ್ಧೀಕರಿಸದೆ ಪೂರೈಕೆ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು. ಎಸ್, ಈಗ ನೀರಿಗೆ ಏನು ವ್ಯವಸ್ಥೆಗಳಾಗಿದೆ ಅಂತ ಶ್ರೀಕಾಂತ್? ಖಂಡಿತವಾಗಿ ಅಂತ ಹೇಳಿದ್ರೆ ಈ ಒಂದು ಟೆಂಡರ್ ಕರೆದಿರ್ತಕ್ಕಂಥದ್ದು ಮೇ 1ರಿಂದ ಜೂನ್ 3ರ ತನಕ ಶುದ್ಧ ನೀರನ್ನ ಪೂರೈಸುವ ನಿಟ್ಟಿನಲ್ಲಿ ಟೆಂಡರ್ ಕರೆಯಲಾಗಿತ್ತು. ಆದ್ರೆ ಇದನ್ನ ಬೇರೆ ಒಬ್ಬರು ಟೆಂಡರ್ದಾರರು ಅದನ್ನ ಕರೆದ್ರು. ಆದ್ರೆ ಸಬ್ ಕಾಂಟ್ರಾಕ್ಟರ್ ಆಗಿ ನಾನಾಗ್ಲೇ ಹೇಳಿದಂತೆ ಪಂಚಾಯತ್ ಮೆಂಬರ್ ಆಗಿರ್ತಕ್ಕಂಥ ಶೇಖರ್ ಕುಲಾಲ್ ಅವರು ಅದನ್ನ ಸಬ್ ಕಾಂಟ್ರಾಕ್ಟರ್ ಆಗಿ ತೆಗೆದುಕೊಂಡಿದ್ರು. ಆದ್ರೆ ಬಹಳ ಹಿಂದಿನಿಂದಲೂ ಕೂಡ ಸಾಕಷ್ಟು ಶುದ್ಧ ಕುಡಿಯುವ ನೀರನ್ನ ಪೂರೈಕೆಯನ್ನ ಮಾಡಲಾಗಿತ್ತು. ಆದ್ರೆ ಕಳೆದ 1 ತಿಂಗಳಿಂದ ಇದೇ ನೀರನ್ನ ಅಂತ ಹೇಳಿದ್ರೆ ವಾರಾಹಿ ನೀರನ್ನ ನೇರವಾಗಿ ಲಿಫ್ಟ್ ಮಾಡುವ ಮೂಲಕ ಅದನ್ನ ಜನರಿಗೆ ಕುಡಿಯುವ ನೀರಿನ ಪೂರೈಕೆಯನ್ನ ಮಾಡಲಾಗಿತ್ತು. ಆದ್ರೆ ಜನರಲ್ಲೂ ಕೂಡ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬಂದಿತ್ತು. ಅಂತ ಹೇಳಿದ್ರೆ ಕಲುಷಿತ ನೀರನ್ನ ನಮ್ಗೆ ನೇರವಾಗಿ ಕುಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ಆರೋಪಗಳು ಜನರಲ್ಲೂ ಕೂಡ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ಅಂತ ಹೇಳಿದ್ರೆ ಬೇರೆ ಬಾವಿಯ ನೀರನ್ನ ಶುದ್ಧ ನೀರನ್ನ ಕೂಡ ಕೊಡಲಾಗಿತ್ತು. ಆದ್ರೆ ಮತ್ತೆ ಕ್ರಮೇಣ ಅಂತ ಹೇಳಿದ್ರೆ ವಾರಾಹಿ ಚಾನೆಲ್ ನಿಂದ ನೀರನ್ನ ಮೇಲೆತ್ತುವ ಮೂಲಕ ಮತ್ತೆ ಕೂಡ ಕಲುಷಿತ ನೀರನ್ನು ಕೂಡ ಕೊಡಲಾಗಿತ್ತು ಕೂಡ ಗೌತಮ್. ಎಸ್, ಅಂದ್ರೆ ಈ ಒಂದು ವಿಚಾರ ಪಂಚಾಯತ್ನ ಗಮನಕ್ಕೆ ಈ ಹಿಂದೆ ಬಂದಿರ್ಲಿಲ್ವಾ ಅಥವಾ ಬಂದಿದ್ದು ಸುಮ್ನೆ ಕಣ್ಮುಚ್ಚಿ ಕುಳಿತುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರ ಅನ್ನುವಂತ ಶ್ರೀಕಾಂತ್ ಇಲ್ಲಿ? ಗೌತಮ್, ಇಲ್ಲಿ ನಾವು ಬಹಳ ಪ್ರಮುಖವಾಗಿರ್ತಕ್ಕಂಥ ಸಂಗತಿಯನ್ನ ಗಮನಿಸಲೇಬೇಕು.
ಪೂರೈಸಬೇಕಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಟ್ಯಾಂಕರ್ ನೀರನ್ನು ಪೂರೈಸತಕ್ಕಂತ ಚಾಲಕ ಕಳೆದ 1 ವಾರದಿಂದ ಈ ಎಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಏನು ಅವ್ಯವಹಾರವನ್ನ ಬಯಲಿಗೆ ಹೇಳ್ತಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಾಕಷ್ಟು ಅಂತ ಹೇಳಿದ್ರೆ 1 ತಿಂಗಳುಗಳ ಕಾಲವೂ ಕೂಡ ಇವರು ಏನೊಂದು ಕಲುಷಿತ ನೀರನ್ನು ಕೊಟ್ಟಿದ್ರು. ಹೊರಯಿಂದ ನೇರವಾಗಿ ಲಿಫ್ಟ್ ಮಾಡುವ ಮೂಲಕ ನಾನೇ ಅದನ್ನ ತೆಗೆದುಕೊಂಡೋಗಿ ಜನರಿಗೆ ಕೊಟ್ಟಿದ್ದೇನೆ. ಮತ್ತೆ ಜನರಿಗೂ ಕೂಡ ನಾನು ಹೇಳಿದ್ದೇನೆ ಅಂತ ಹೇಳಿದ್ರೆ ದಯವಿಟ್ಟು ಈ ನೀರನ್ನ ನೀವೇನೊಂದು ಕುಡಿಯಲು ಬಳಸಬೇಡಿ, ಆದ್ರೆ ಏನೊಂದು ಬೇರೆ ಕಾರ್ಯಗಳಿಗೆ ನೀವು ಬಳಸಿ ಅಂತಕ್ಕಂಥದ್ದು ಕೂಡ ನಾನೇ ಹೇಳಿದ್ದೇನೆ ಅಂತಕ್ಕಂಥದ್ದು ಇದೀಗ ಟ್ಯಾಂಕರ್ ಚಾಲಕ ಏನೊಂದು ಪುಂಡಲಿಕ್ ಅವರ ಮಾತಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನು ಸಾಕಷ್ಟು ಅಂತ ಹೇಳಿದ್ರೆ ಪಿಡಿಒಗಳ ಗಮನಕ್ಕೂ ಕೂಡ ಸ್ಥಳೀಯರು ಕೂಡ ಏನೊಂದು ಪಿಡಿಒಗಳ ಗಮನಕ್ಕೂ ಕೂಡ ತಂದಿದ್ರು. ಆದ್ರೆ ಏನು ಪಿಡಿಒ ಸ್ಥಳವನ್ನ ಪರಿಶೀಲಿಸಿ ಬಂದ ಬಳಿಕ ನಾನು ಏನೊಂದು ಮೇಲಧಿಕಾರಿಗಳಿಗೆ ಏನೊಂದು ಪತ್ರದ ಮೂಲಕ ಬರುತ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಸಾಕಷ್ಟು ಅಂತ 1 ವಾರಗಳಿಂದಲೂ ಕೂಡ ಏನೋ ಒಂದು ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಕೂಡ ಏನೊಂದು ಕಾಂಗ್ರೆಸ್ ನಿಯೋಗ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಗೌತಮ್. ಎಸ್ ಸರ್, ಥ್ಯಾಂಕ್ ಯು ಶ್ರೀಕಾಂತ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ಪೂರೈಕೆ ಬಗ್ಗೆ ತಹಶೀಲ್ದಾರರು ಒಂದು ಇದು ಮಾಡಿದ್ದಾರೆ. ಅದು ಸಿದ್ದಾಪುರ ಗ್ರಾಮ ಪಂಚಾಯತಿಯಲ್ಲಿ ಕಲುಷಿತ ನೀರನ್ನು ಕೊಟ್ಟು ಜನರನ್ನು ಹಾಳು ಮಾಡ್ತಾ ಇದ್ದಾರೆ. ಅಂದರೆ ಜನರ ಆರೋಗ್ಯದ ಬಗ್ಗೆ ತುಂಬ ಹದಗೆಡ್ತಿದೆ. ಅದ್ರ ಬಗ್ಗೆ ಈಗ ನಾವು ಕೇಳಲಿಕ್ಕೆ ಬಂದಾಗ ಮೇ 1ನೇ ತಾರೀಕಿಂದ ಈ ತಿಂಗಳು 1ನೇ ತಾರೀಕರಿಗೆ ಈ ಚಾನಲಿನ ನೀರು ಕಲುಷಿತ ನೀರನ್ನು ಕೊಟ್ಟಿದ್ದು. ಹಾಗಾಗಿ ಮತ್ತು ಕೆಲವೊಂದು ಕಡೆ ಹಾಳು ಬಿದ್ದ ಬಾವಿಯಿಂದ ನೀರೆಲ್ಲ ಕೊಟ್ಟು ತುಂಬ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಜನರು ಅದ್ರ ಬಗ್ಗೆ ಮೈತುರಿಕೆ ಬರ್ತಾಯಿದೆ. ಆ ಥರ ಎಲ್ಲ ಮಾತಾಡಿದಾಗ ಅವ್ರು ಹೇಳಿದರು ಅದ್ರ ಬಗ್ಗೆ ಯಾವುದೇ ಒಂದು PDO ಅಧಿಕಾರಿ ಆಗಲಿ ಪಂಚಾಯತ್ ಅಧ್ಯಕ್ಷರಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದನ್ನು ನಾವು ಕೇಳಲಿಕ್ಕೆ ಬಂದಾಗ PDO ಹೇಳ್ತಾರೆ ಅದ್ರ ಬಗ್ಗೆ ನಮ್ಮ ಗಮನಕ್ಕೆ ಇಲ್ಲ ಅಂತ ಇದ್ದಾರೆ. ಇದು ಶೇಖರ್ ಕುಳ್ಳಾಳ್ ಅನ್ನೋನು ತ್ಯಾಗರಾಜ್ ಶೆಟ್ಟಿ ಅನ್ನೋರಿಗೆ ಟೆಂಡರ್ ಆಗಿರೋದು. ತ್ಯಾಗರಾಜ್ ಶೆಟ್ಟಿ ಅನ್ನೋ ಟೆಂಡರಿಂದ ಶೇಖರ್ ಕುಳ್ಳಾಳ್ ಅವರು ಸಬ್ ಕಾಂಟ್ರಾಕ್ಟ್ ತಗೊಂಡು ಒಂದು ಗ್ರಾಮ ಪಂಚಾಯತ್ ಮೆಂಬರು ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ಅವ್ನು ಕೇಳಲಿಕ್ಕೆ ಹೋದಾಗ ಡ್ರೈವರ್ ಕೇಳಲಿಕ್ಕೆ ಹೋದಂತೆ ಡ್ರೈವರಿಗೆ ಇವರು ಜೋರಾಗಿ ಬೈದು ಅಲ್ಲಿ ದೇವಸ್ಥಾನಕ್ಕೆ ಬಂದಿನ ಹಾಗೆ ಅಂತ ಈಗ ಡ್ರೈವರ್ನ ಕರ್ಕೊಬಂದು ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದು ನಾವು. ಅದು ಈಗ ತನಿಖೆ ಆಗಲೇಬೇಕು. ತನಿಖೆ ಆಗಲಿಲ್ಲ ಅಂದರೆ ಬೈಂದೂರು ಯೂತ್ ಕಾಂಗ್ರೆಸ್ಸಿಂದ ನಾವು ಪ್ರತಿಭಟನೆ ಮಾಡ್ತೇವೆ ಸಿದ್ದಾಪುರದಲ್ಲಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದ್ರ ಬಗ್ಗೆ ತೀರ್ಮಾನ ಆಗಲೇಬೇಕು. ಎಷ್ಟು ದಿನ ಟೈಮ್ ಕೊಡ್ತೀವಿ ನಾವು? 5 ದಿನ ಟೈಮ್ ಕೊಡ್ತೀವಿ. 5 ದಿನದಲ್ಲಿ ಅವ್ರು ಏನಂತ ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡಲಿಲ್ಲ ಅಂದರೆ 6ನೇ ದಿನಕ್ಕೆ ನಾವು ಪ್ರತಿಭಟನೆ ಮಾಡ್ತೇವೆ. ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ಯೂತ್ ಕಾಂಗ್ರೆಸ್ ಬೈಂದೂರಿಂದ. ಖಂಡಿತ ಅವರು ಒಂದು ವೇಳೆ ಕಲುಷಿತ ನೀರನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸೂಕ್ತ ತನಿಖೆ ಮಾಡಲಿಕ್ಕೆ ತಾಲೂಕು ಪಂಚಾಯತ್ ಇಒ ಹತ್ರ ಮತ್ತು ಜಿಲ್ಲಾ ಪಂಚಾಯತ್ CS ಹತ್ರ ಅವರ ಗಮನಕ್ಕೆ ತಂದು ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮಾತಾಡ್ತೇನೆ. ಅದರಲ್ಲಿ ಅದು ಯಾವುದೇ ಪಕ್ಷದವರಿಗೂ, ನಮ್ಮ ಪಕ್ಷದವರೇ ಇರಲಿ ಅಥವಾ ಯಾವ ಪಕ್ಷದವರು ಮಾಡಿದ್ದು ತಪ್ಪು. ಕಲುಷಿತ ನೀರು ಸಾರ್ವಜನಿಕರಿಗೆ ಅಥವಾ ಬಡ ವರ್ಗದವರಿಗೆ ಕೊಡೋದು 100ಕ್ಕೆ 100 ತಪ್ಪು. ಇಲ್ಲಿ ಮೇಲ್ನೋಟಕ್ಕೆ ಏನು ಕಂಡು ಬರ್ತದೆ ಅಂತ ಕೇಳಿದರೆ ನೀರು ಕೊಟ್ಟ ಆ ಟ್ಯಾಂಕರ್ನ ಓನರು ಮತ್ತು ಅಲ್ಲಿನ ಆ ಟ್ಯಾಂಕರ್ನ ಡ್ರೈವರಿನ ಒಂದು ಮಧ್ಯದ ಕಮ್ಯುನಿಕೇಷನ್ ಗ್ಯಾಪ್, ಅವರೊಳಗೆ ಆಗಿರುವ ಗಲಾಟೆಯಿಂದ ಅದು ಅವನೇ ಆ ಡ್ರೈವರೇ ಮಾಡಿದಂಥ ವಿಡಿಯೋ, ಅದನ್ನೇ ಅವನೇ ನೀರು ತಗೊಂಡೋಗಿ ಯಾರಿಗೆ ಕೊಟ್ಟಿದ್ದನೋ ಗೊತ್ತಿಲ್ಲ. ಗ್ರಾಮ ಪಂಚಾಯತ್ನ PDO ಮತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಹೇಳುವ ಲೆಕ್ಕದಲ್ಲಿ ಗ್ರಾಮ ಪಂಚಾಯತ್ ಮೋಟ್ರಿನಿಂದೇ ಸಾರ್ವಜನಿಕರಿಗೆ ನೀರನ್ನು ಕೊಟ್ಟಿದ್ದಾರೆ. ನಾನು ನೋಡಿದ ಹಾಗೆ ಇಲ್ಲಿವರೆಗೆ ಸಾರ್ವಜನಿಕವಾಗಿ ಎಲ್ಲೂ ಕಂಪ್ಲೇಂಟ್ ಬಂದಿಲ್ಲ. ಆ ಡ್ರೈವರೇ ಇಲ್ಲಿನ ಚಾನಲಿನ ನೀರನ್ನು ತುಂಬಿಕೊಂಡು ಅವನೇ ವಿಡಿಯೋ ಮಾಡಿಕೊಂಡು ಅವನೇ ಅದನ್ನು ಇನ್ನೊಬ್ಬರಿಗೆ ಮಾಧ್ಯಮದವರಿಗೆ ಕೊಡುವಂಥ ಕೆಲಸವನ್ನು ಆ ಡ್ರೈವರ್ ಮಾಡಿದ್ದಾರೆ. ಆ ಡ್ರೈವರಿಗೆ ಮತ್ತು ಆ ಟ್ಯಾಂಕರ್ನ ಓನರಿಗೆ ಗೊಂದಲ ಇರುವುದರಿಂದ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಇರ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಸಾರ್ವಜನಿಕರಲ್ಲಿ ನಾನು ಕೇಳ್ತೇನೆ, ಒಂದು ವೇಳೆ ಕಲುಷಿತ ನೀರು ಅವರಿಗೆ ಕೊಟ್ಟಿದ್ದೇ ಹೋದಾದಲ್ಲಿ ಆ ಬಿಲ್ಲನ್ನು ಕೊಡಲಿಕ್ಕೆ ನಾನೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಖಂಡಿತ ಕೊಡಲಿಕ್ಕೆ ಬಿಡುವುದಿಲ್ಲ. ಜಿಲ್ಲಾ ಪಂಚಾಯತ್ CS ಹತ್ರ ಮಾತಾಡ್ತೇನೆ, ಜಿಲ್ಲಾ ಪಂಚಾಯತ್ನಲ್ಲಿ ಮಾತಾಡ್ತೇನೆ, ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಹತ್ರ ಸಹ ಮಾತಾಡ್ತೇನೆ. ಇದು ಅವರವರ ಗೊಂದಲವನ್ನು ಈ ಪಂಚಾಯತ್ ಮಟ್ಟಕ್ಕೆ ತರುವಂಥ ಕೆಲಸವನ್ನು ಮಾಡಿದರು. ಇದರ ಬಗ್ಗೆ ಸೂಕ್ತ ತನಿಖೆಗೆ ಖಂಡಿತ ಕ್ರಮ ಕೈಗೊಳ್ಳುವಂಥ ಇಲ್ಲಿವರೆಗೆ ಇವರಿಗೆ ಬಾಯಲ್ಲಿ ಹೇಳಿದ್ರೆ ಮೌಖಿಕವಾಗಿ ನೀವು ಏನ್ ಹೇಳಿದ್ರಿ? 1ನೇ ತಾರೀಕಿಗೆ ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ, ಈಗ ಯಾವ್ದೋ ಲೈಸೆನ್ಸ್ ಇತ್ತ ಕಾಂಟ್ರಾಕ್ಟರ್ ನೀರು ಹೊಡ್ಕೊಂತಿದ್ರಂತ ನೀವೇ ತಾನೇ ಹೇಳದ್ದ? ನೀವೇ ಅಲ್ಲ. ನೀವು ಅದ್ರ ಬಗ್ಗೆ ತನಿಖೆ ಮಾಡಿರಿ. ಇವತ್ತಿಗೂ ನೀವು ಜಾಗ ಪರಿಶೀಲನೆ ಮಾಡಿರಿ. ಅವ್ರು ಆ ನೀರು ಕೊಟ್ಟಿರುವಂತ ಸ್ಥಳ ಈಗ ನಿಮ್ಮ ಸಾಕ್ಷಿಯಲ್ಲಿ ನಿಮಗೆ ಹೇಳಿದ್ರೆ ಇದೆ ನೋಡಿ. ನೀವು ಯಾರಾದ್ರೂ ಸಮೇತ ನೀವು ಕುಡೀರಿ ಮತ್ತು ಅವ್ರು ಶೇಖರ್ ಅವ್ರು ಕುಡಿಸಿ ನೋಡುವ ನೀರನ್ನ. ಅದು ನಾಯಿ ಬಿದ್ದಿದೆ, ಸತ್ತೋಗಿದೆ ನಾಯಿ ಇದೆ, ಅದನ್ನ ಆ ನೀರು ಕೊಡೋದು ಬೇಡ ಅಂದ್ರೆ ಕುಡೋದು ನಾನಿದೆ, ನಾನು ಕುಡುದ ನೀನ್ ಕುಡುದ, ಕುಡುದು ಜನರಲ್ಲ ಅಂತ ಹೇಳ್ಬಿಟ್ಟು
ಯಾಕೆ ಜನರು ಇದೇ ಇವನಿಗೆ ಜೀವ ಬೆದರಿಕೆ ಇದೆ, ಎಲ್ಲರೂ ನ್ಯೂಸ್ ಮಾಡ್ತಾರೆ. ಮನೆ ಫೋನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬತ್ತೆ ಅಲ್ಲಿ ಬತ್ತೆ ಇಲ್ಲಿ ಬತ್ತೆ ಅಂತ, ಇಲ್ಲಿ ನೀನು ನೋಡ್ಕೊಂತೇನೆ ಬೆತ್ತೇನೆ ಅಂತ ನಿನ್ನೆ ಸತ ಹೇಳ್ತಿದ್ದಾನೆ. ನೀನೇ ವಿಡಿಯೋ ಮಾಡುದಂತ ನನಗೆ ಹೇಳುದು. ನಾನು ವಿಡಿಯೋ ಜಿಲ್ಲಾಡಳಿತ ಬರಲಿ, ಜಿಲ್ಲಾಡಳಿತ ಬರೋಲ್ಲವರೆಗೂ ನಾವು ಧರಣಿ ಮಾಡೋ ಹೊರಗೆ ಏನೇ ಆದ್ರೂ ಧರಣಿ ಮಾಡೋದು. ವಿಡಿಯೋ ಮಾಡ್ತಿದ್ದೆ ನಾನು ಮಾಡೋದು. ಸಾಕ್ಷಿ ನನಗೆ ಹೆದರಿಸ್ತಾ ಎಲ್ಲೆಲ್ಲ ಹೋಯ್ಲಿ ಅಂತ ಸುಮ್ಮನೆ ನಾನು ವಿಡಿಯೋ ಮಾಡಿ ಕೊಡಿದೆ. ಮೊನ್ನೆ ಇಲ್ಲೊಂದ್ ಕಡೆ ಬಾವಿಯಲ್ಲಿ ತುಂಬದ ಹಾಳು ನೀರನ್ನೇ ವಿಡಿಯೋ ಮಾಡಿ ಕೊಡ್ತಿದ್ದೆ. ಒಟ್ಟು ಜನರಿಗೆ ದುಡ್ಡು ಮಾಡೋ ಪ್ಲಾನ್ ಅಲ್ಲ ಇದೆಲ್ಲ. ಶೇಖರ್ ಮನೆಗೆ ಕೊಡ್ತಾ ಇಲ್ಲ.